ಕನ್ಯಾನ ಗ್ರಾಮದ ಕಣಿಯೂರಿನ ಬಾಡಿಗೆ ಮನೆಯೊಂದರಲ್ಲಿ ನಿಗೂಢವಾಗಿ ಮೃತಪಟ್ಟ ವಿದ್ಯಾರ್ಥಿನಿಯ ಮನೆಗೆ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಭೇಟಿ ನೀಡಿದ್ರು. ಮೃತ ವಿದ್ಯಾರ್ಥಿನಿಯ ಪೋಷಕರಿಂದ ಮಾಹಿತಿ ಪಡೆದುಕೊಂಡು ಅವರಿಗೆ ಧೈರ್ಯ ತುಂಬಿದ್ರು. ಈ ಸಂದರ್ಭ ಮಾತನಾಡಿದ ಅವರು, ಬಡ ಕುಟುಂಬವನ್ನು ದುರುಪಯೋಗ ಮಾಡಬಾರದು. ತಾಳ್ಮೆ, ಸಹನೆ ದೌರ್ಬಲ್ಯವಲ್ಲ, ಅದೊಂದು ಶಕ್ತಿ. ಸನಾತನ ಹಿಂದೂ ಧರ್ಮ ಎಚ್ಚರವಾಗಬೇಕು, ಜಾಗೃತರಾಗಬೇಕು. ಯಾವುದೇ ವರ್ಗಕ್ಕೆ ಈ ರೀತಿಯ ಪರಿಸ್ಥಿತಿ ಆಗಬಾರದು. ಇದೊಂದು ಪೈಶಾಚಿಕ ದುಷ್ಕೃತ್ಯವಾಗಿದೆ. ಇದನ್ನು ನಾವು ಖಂಡಿಸಬೇಕು ಎಂದರು. ಒಂಜಿ ಬೇತೆ ರೀತಿಯಲ್ಲಿ ನಡತಲೆಕ್ಕ ತೋಜನೆ ಒಂಜಿ ಎಂಜಿನ ಪೆರೈಕ್ ವಶೀಕರಣನ ನೆನೊಂಜ ಇನ್ನು ಮಾತ ಬಳಕೆ ಮಂತೊಂದು ಒಂತೆ ಪೋಡಿ ಪಾದ ಪತ್ತದ ನಡತನಂಚಿನ ಘಟನೆಯನ್ನು ನೆಟ್ಟು ತೋಜನ ನಂಗೆ ಮೇಲ್ನೋಟಕ್ಕೆ ಅಂಚ ತೋಜನು ಒಂಜಿ ಪೊಣ್ಣು ಮಗಲು ಆತ್ಮಹತ್ಯೆ ಮನ್ಪಣೆ ಏನು ಪನ್ಪನಾಡಿ ಮಟ್ಟ ದಾಲ ನಂಗೆ ಸಾಕ್ಷಿ ಮುಳುತುನಾಗ ಎತ್ತರ ಮತ್ತುನಾಗ ದಾಲ ನಂಗೆ ಸಾಕ್ಷಿ ತೋಜುಜಿ ನೆಟ್ಟು ಅಂತೂ ಐಕ್ ಬಡ್ತು ನಂಚಿನ ತನಿಖೆನ ಮಾತ ಮಂತದ್ದು ಸರಿಯಾದವು ಸಾಬೀತಾಂಡ ಆರೋಪಿಗೆ ಸರಿಯಾದ ಶಿಕ್ಷೆ ಲಾವಡು ನೆನ ದುಂಬುಗ ಆ ಒಂದು ಲೆಕ್ಕ ನಂಗೆ ಕೈ ಕೇರಿಯರು ಸೇರಿದಾರ ಆಕ್ಲೆಗ್ಲ ಒಂಜಿ ಎಚ್ಚರಿಕೆ ಮನ್ಪೋಡು ಆಕ್ಲೆಗ್ಲ ಒಂಜಿ ಹತ್ತು ಪೆರಿಪಾವನ ಅಗತ್ಯತೆ ಉಂಟು, ಸೂಚನೆ ಕೊಟ್ಟಿನ ಅಗತ್ಯತೆ ಉಂಟು, ಜಾಗೃತಿದ ಒಟ್ಟು ಆಕ್ಲ ಕುಟುಂಬಡು ದೌರ್ಬಲ್ಯ ಹತ್ತವು ಆಕ್ಲ ಒಂದಿ ತಾಳ್ಮೆ ಸಹನೆ ದಲ ಬಂಜಿದಾನೆ ಇಕ್ಕದಲಂಡ ಬೇಲಣ್ಣ ನಿಮ್ಮಂತೊಂದು ಉಪ್ಪೇರಿ ಅವು ದುರುಪಯೋಗ ಮನ್ಪೇರಿಗೆ ಬಲ್ಲೇನಿ ಅನ್ಪನ್ಪಣೆ ಆಕ್ಲೆ ನಾಯ್ನಾತ್ ಬೇಗ ಆಕ್ಲೇನೆ ಸ್ವಾಧೀನೋಗಿದ್ದೊಂದು ಎಂಚು ನಾವು ಸಾಬೀತು ತೂದು ಸಾಕ್ಷಿನ ದಾನೆ ಪಂಡ್ಪುಂಡು ಆ ರೀತಿ ಆಗಲಿ ಶಿಕ್ಷೆ ಲಾವಡು ಅಂತ ಈ ಸಂದರ್ಭಡಿಯನ್ನು ಪಂಡೊಂದುಲ್ಲೆ ಬೊಕ್ಕ ಸನಾತನ ಹಿಂದೂ ಧರ್ಮಗೊಂಜಿ ಲೆಪ್ಪುಲ ಇಂಚಿನ ಆಂಡದನ್ನು ನಮ್ಮ ಒಗ್ಗಟ್ಟಾಪನಂಚಿನ ಅಗತ್ಯತೆ ಉಂಡು ಜಾಗೃತಿ ಆವಡು ಒಂದು ಇಂಚಿನ ಘಟನೆ ಬೇತೆ ಕುಟ್ಟೋಡ್ಲು ಆವಡು ಅಂತ ಪಂಡ್ಪಣೆ ಆರೆ ಬಲ್ಲಿಂದ ಪಂಡ್ಪಣೆ ಸಮಾಜದ ಇಂಚಿನ ಕೃತ್ಯ ದುಷ್ಕೃತ್ಯ ನಡಪ ಅಂದ ಲೆಕ್ಕ ನಮ್ಮ ತೂವನುಡು ಎಚ್ಚರಡು ಬದುಕೋಡು ಅಂತ ಈ ಸಂದರ್ಭಡಿ ನಾನು ಲೆಪ್ಪು ಕೊರೊಂದಿಲ್ಲ. ಈ ಸಂದರ್ಭ ಕನ್ಯಾನ ಗ್ರಾಮ ಪಂಚಾಯತ್ ಸದಸ್ಯ ರಘುರಾಮ್ ಶೆಟ್ಟಿ ಕನ್ಯಾನ, ಒಡಿಯೂರು ಸೌಹಾರ್ದ ಸಹಕಾರಿಯ ಉಪಾಧ್ಯಕ್ಷ ಲಿಂಗಪ್ಪ ಗೌಡ ಪಣಿಯಡ್ಕ, ವಿಶ್ವ ಹಿಂದೂ ಪರಿಷತ್ನ ಕನ್ಯಾನ ಘಟಕದ ಅಧ್ಯಕ್ಷ ಲೋಕೇಶ್ ಗೌಡ ಕನ್ಯಾನ, ಭಜರಂಗದಳದ ಸಂಚಾಲಕ ಕೃಷ್ಣಪ್ಪ ಗೌಡ ಪಣಿಯಡ್ಕ, ಭಜರಂಗದಳ ವಿಟ್ಲ ಪ್ರಖಂಡ ಸಂಚಾಲಕ ಚಂದ್ರಹಾಸ ಕನ್ಯಾನ, ವಿಶ್ವ ಹಿಂದೂ ಪರಿಷತ್ನ ಕನ್ಯಾನ ಘಟಕದ ಕಾರ್ಯದರ್ಶಿ ಮನೋಜ್ ಕುಮಾರ್ ಬನಾರಿ, ಜಗದೀಶ್ ಸಿಎಚ್, ದಿನೇಶ್ ಪಟ್ಲ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.